ತುಳುನಾಡು ಎಜುಕೇಷನ್ ಟ್ರಸ್ಟ್ ಅಧೀನದ ತಲಪಾಡಿ ದೇವಿನಗರದ ಶಾರದಾ ಆಯುರ್ಧಾಮನಲ್ಲಿರುವ ಮಂಗಳೂರಿನ ಪ್ರಪ್ರಥಮ ಸುಸಜ್ಜಿತ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯ ಪುನಃ ಸಮರ್ಪಣಾ ಸಮಾರಂಭ ಕಾರ್ಯಕ್ರಮ ಆಸ್ಪತ್ರೆಯ ವಠಾರದಲ್ಲಿ ನಡೆಯಿತು. ಮಣಿಪಾಲ ಮಾಹೆ ವಿಶ್ವವಿದ್ಯಾನಿಲಯದ ಮಾಜಿ ಉಪಕುಲಪತಿ ಪದ್ಮವಿಭೂಷಣ ಡಾಕ್ಟರ್ ಬಿಎಂ ಹೆಗ್ಡೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಾಯಿಲೆ ಇದೆ ಎಂದು ಹೆದರಬೇಡಿ, ಯಾಕಂದ್ರೆ ಕಾಯಿಲೆಯಿಂದ ಜನರು ಸಾಯುವುದಿಲ್ಲ. ನಾವು ಧೈರ್ಯದಿಂದ ಇದ್ದರೆ ಕಾಯಿಲೆ ನಮ್ಮನ್ನ ನೋಡಿ ಹೆದರಿ ಓಡುತ್ತದೆ. ಕೆಲವು ವೈದ್ಯರು ರೋಗಿಗಳನ್ನ ಹೆದರಿಸಿಯೇ ಕೊಲ್ಲುತ್ತಾರೆ. ವೈದ್ಯರಿಗೆ PhDಗಿಂತ ಒಳ್ಳೆಯ ಮನುಷ್ಯತ್ವ ಅಗತ್ಯ. ಕಾಯಿಲೆ ಇದ್ದರೂ ಬೆನ್ನು ತಟ್ಟಿ ಧೈರ್ಯ ಹೇಳಿದಾಗ ದೊಡ್ಡ ಕಾಯಿಲೆಗಳನ್ನ ಗುಣಪಡಿಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಮನಸ್ಸನ್ನು ಚೆನ್ನಾಗಿ ಇಟ್ಟುಕೊಂಡ್ರೆ ಕಾಯಿಲೆ ಬರುವುದಿಲ್ಲ. ಮನುಷ್ಯನಿಗೆ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ? ದಿವಸಾಗಲೂ ಮನಸ್ಸಿಗೆ ಸ್ನಾನ ಮಾಡಬೇಕು. ನೀವು ದೇಹಕ್ಕೆ ಸ್ನಾನ ಮಾಡ್ತೀರಿ, ಒಳ್ಳೊಳ್ಳೆ ಸಾಬೂನೆಲ್ಲ, ಸ್ಪೆಷಲ್ ಸಾಬೂನೆಲ್ಲ ಹಾಕ್ತೀರಿ. ಇಲ್ಲ, ಮನಸ್ಸಿಗೆ ಭಾಳ ಸುಲಭ. ಮನಸ್ಸಿನ ಕಲ್ಮಶವನ್ನು ಹೊರಗೆ ಹಾಕಬೇಕು, ಒಳ್ಳೆ ವಿಚಾರಗಳು ಒಳಗೆ ತಗೊಳ್ಬೇಕು. ಅದು ದಿವಸಾಗಲೂ ನೀವು ಪ್ರಾಣಾಯಾಮ ಮಾಡುವಾಗ ಒಳ್ಳೆ ವಿಚಾರಗಳು ಒಳಗೆ ಹೋಗಬೇಕು, ಕೆಟ್ಟ ವಿಚಾರಗಳು ಹೊರಗೆ ಹೋಗಬೇಕು. ಈಗ ನಾನು ಹೇಳೋದು, ಆರೋಗ್ಯ ಒಳಗೆ ಹೋಗ್ರಿ, ಕಾಯಿಲೆ ಹೊರಗೆ ಹೋಗ್ರಿ, ಒಳ್ಳೆ ವಿಚಾರ ಒಳಗೆ ಹೋಗ್ರಿ, ಕೋಪ ಎಲ್ಲ ಹೊರಗೆ ಹೋಗ್ರಿ, ಪ್ರೀತಿ ಒಳಗೆ ಹೋಗಲಿ, ಹೇಟ್ರೆಡ್ ಎಲ್ಲ ಹೊರಗೆ ಹೋಗಲಿ ಅಂತ. ಇದನ್ನು ನಾವು ಹೀಗೆ ನೀವು ಎಣಿಸೋದು ತಮಾಷೆ ಅಂತ ಇಲ್ಲ. ಇದನ್ನು ಹೀಗೆ ಪ್ರಾಕ್ಟೀಸ್ ಮಾಡಿದರೆ ಸರಿ ಆಗ್ತದೆ. ಮತ್ತು ಕೋಪ ಅಂತಲೇ ಬರೋದಿಲ್ಲ. ಎಲ್ಲಿವರೆಗೆ ಅಂದರೆ ನಿಮಗೆ ಅನ್ಯಾಯ ಮಾಡಿದರೂ ತಮಾಷೆ ಅಂತ ಅವನಿಗೆ ಸಹಾಯ ಮಾಡುವಂತ ಆಗ್ತದೆ. ಅಂಥ ಪರಿಸ್ಥಿತಿ ಬರಬೇಕು. ಅದಕ್ಕೆ ಸ್ಥಿತಪ್ರಜ್ಞ ಅಂತ ಹೇಳೋದು. ತುಳುನಾಡು ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೊಫೆಸರ್ MB ಪುರಾಣಿಕ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತೀಯ ಚಿಂತನೆಗಳಲ್ಲಿ ಏನೆಲ್ಲ ಬರುತ್ತದೆಯೋ ಅದೆಲ್ಲವನ್ನ ಶಾರದಾ ವಿದ್ಯಾಲಯದಲ್ಲಿ ನೀಡಲಾಗುತ್ತಿದೆ. ಇಂದು ನಾಯಿ ಕೊಡೆಗಳಂತೆ ವಿದ್ಯಾಭ್ಯಾಸಗಳ ವ್ಯಾಪಾರೀಕರಣ ಆಗುತ್ತಿದ್ರೂ ಶಾರದಾ ವಿದ್ಯಾಸಂಸ್ಥೆ ತನ್ನ ಗುಣಮಟ್ಟವನ್ನ ಕಾಯ್ದುಕೊಂಡಿದೆ. ವಿದ್ಯಾರ್ಥಿಗಳು ಹಣ ಸಂಪಾದನೆಗಾಗಿ ವಿದೇಶಕ್ಕೆ ಹೋಗುವ ಕನಸನ್ನ ಬಿಟ್ಟು ದೇಶದಲ್ಲೇ ಇದ್ದು ಡಾಕ್ಟರ್ BM ವೈದ್ಯರನ್ನ ಮಾದರಿಯಾಗಿಟ್ಟುಕೊಂಡು ಜನರ ಸೇವೆ ಮಾಡಲು ಮುಂದಾಗಿ ಎಂದು ಕರೆ ನೀಡಿದರು. ಸ್ವಲ್ಪ ಬಡ ಜನತೆಯ ಸೇವೆಯನ್ನು ಮಾಡಿ ಸಮಾಜದ ಋಣವನ್ನು ಕೂಡ ನಾವು ನಮ್ಮ ಮ್ಯಾನೇಜ್ಮೆಂಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ. ಅಂತಹ ಆರ್ಥಿಕವಾಗಿ ತೊಂದರೆ ಇದ್ದಂತಹ ವ್ಯಕ್ತಿಗಳು ಕೂಡ ನಮ್ಮನ್ನು ಸಂಪರ್ಕಿಸ್ಬೋದು. ಅವರಿಗೂ ಕೂಡ ಇಲ್ಲಿ ಚಿಕಿತ್ಸೆ ವ್ಯವಸ್ಥೆ ಇದೆ ಅಂತ ಹೇಳ್ತಾ, ಬೇರೆ ಬೇರೆ ರೀತಿಯ ವ್ಯವಸ್ಥೆ ಇದೆ. ನಿಮ್ಮ ಅನುಕೂಲಕ್ಕೆ, ನಿಮ್ಮ ಪರ್ಸಿಗೆ ಅನುಗುಣವಾದಂಥ ಇಲ್ಲಿ ವ್ಯವಸ್ಥೆ ಇಲ್ಲಿದೆ. ಆ ವ್ಯವಸ್ಥೆಯನ್ನು ನಮ್ಮ ಸಮಾಜ, ನಮ್ಮ ಜನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ. ಈ ಸಂಸ್ಥೆ ಕೇವಲ ಆಸ್ಪತ್ರೆ ಮಾತ್ರ ಬೆಳೆಯದೆ ಒಳ್ಳೆಯ ವೈದ್ಯರನ್ನು ಸಿದ್ಧ ಮಾಡಿ, ಆ ರೀತಿಯ ಚಿಂತನೆಯುಳ್ಳಂಥ ವೈದ್ಯರನ್ನು ಸಿದ್ಧ ಮಾಡಿ ಈ ಸಮಾಜಕ್ಕೆ, ಈ ಭಾರತ ಮಾತೆಗೆ ಕೊಡುವಂಥ ಒಂದು ವ್ಯವಸ್ಥೆ ಮುಂದೆ ಆಗಲಿ ಅಂತೇಳಿ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಪಾದೇಕಲ್ಲು ಚಿಕಿತ್ಸೆಗಳನ್ನು ಪರಿಚಯಿಸಿದ್ರು. ಉದ್ಯಮಿ ಬಂಟ್ವಾಳ ರಘುನಾಥ್ ಸೋಮಯಾಜಿ ಮುಖ್ಯ ಅತಿಥಿಯಾಗಿದ್ರು. ಈ ಸಂದರ್ಭ ಶಾರದಾ ಆಸ್ಪತ್ರೆಯ ಸೌಲಭ್ಯಗಳ ಕುರಿತಾದ ವಿವರಗಳುಳ್ಳ ಸ್ಮರಣ ಸಂಚಿಕೆಯನ್ನ ಬಿಡುಗಡೆಗೊಳಿಸಲಾಯಿತು. ತುಳುನಾಡು ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷ KS ಕಲ್ಲೂರಾಯ, ಟ್ರಸ್ಟಿ H ಸೀತಾರಾಮ, S ಪ್ರದೀಪ್ ಕುಮಾರ್ ಕಲ್ಕುರ, ಡಾಕ್ಟರ್ ಸುಷ್ಮಿತಾ, ಶಾರದಾ ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿ ವಿವೇಕ್ ತಂತ್ರಿ ಹಾಗೂ ಡಾಕ್ಟರ್ ವಿದ್ಯಾ ಶೆಟ್ಟಿ ಉಪಸ್ಥಿತರಿದ್ದರು. ಆರೀಫ್ ಕಲ್ಕಟ್ಟ, V4 News 24/7 ತಲಪಾಡಿ.